ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನ ಕಾಡು ಪ್ರಾಣಿಗಳು ಬಂದು ನಾಶ ಮಾಡುತ್ತವೆ. ಕಾಡಾನೆ ಮಂಗಗಳು ಬಂದು ತಿಂದು ತೇಗುತ್ತವೆ. ರೈತರಿಗೆ ಇದನ್ನು ತಡೆಯೋದು ಅಷ್ಟು ಸುಲಭದ ಮಾತಲ್ಲ. ಮಂಗಗಳಿಂದ ತಮ್ಮ ಬೆಳೆಗಳನ್ನ ರಕ್ಷಿಸಿಕೊಳ್ಳಲು ಲಕ್ನೋದ ಲಖೀಂಪುರ ಕೇರಿಯ ಜಹಾನ್ ನಗರದ ರೈತರ ದೇಸಿ ಉಪಾಯವೊಂದು ಇದೀಗ ವೈರಲ್ ಆಗಿದೆ. ತೋಟಕ್ಕೆ 40ರಿಂದ 45 ಮಂಗಗಳು ಬಂದು ಬೆಳೆ ನಾಶ ಮಾಡುತ್ತಿದೆ. ಈ ಬಗ್ಗೆ ಅಧಿಕಾರಿಗಳಿಗೂ ಮನವಿ ಮಾಡಿದ್ರೂ ಗಮನ ಹರಿಸಿಲ್ಲ. ನಾವೆಲ್ಲರೂ ಸೇರಿ 4,000 ರೂಪಾಯಿ ಖರ್ಚು ಮಾಡಿ ಕರಡಿ ವೇಷಭೂಷಣ ಖರೀದಿಸಿ ತೋಟದ ಮಧ್ಯೆ ಕೂತು ಮಂಗಗಳನ್ನು ಬೆದರಿಸುತ್ತೇವೆಂದು ರೈತನೋರ್ವ ಹೇಳಿದ್ದಾನೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ.